ಕಾಂತಾರ ಸಿನಿಮಾ ಅಭಿಮಾನಿಗಳ ಅತಿರೇಕದ ವರ್ತನೆ ಬಗ್ಗೆ ದೈವಾರಾಧಕರ ಆಕ್ಷೇಪ ತೀವ್ರಗೊಳ್ಳುತ್ತಿದೆ. ದೈವಾರಾಧನೆಯ ಅನುಕರಣೆ ವಿರುದ್ಧ ಎಚ್ಚರಿಕೆ ನೀಡಿದ್ದ ದೈವದ ಬಗ್ಗೆಯೇ ಈಗ ಅಪಹಾಸ್ಯ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ. ಸಿನಿಮಾ ನೋಡಿದ ಅಭಿಮಾನಿಗಳು ಕಂಡಲ್ಲಿ ದೈವದ ಅನುಕರಣೆ ಮಾಡುತ್ತಿರುವ ಬಗ್ಗೆ ಬೇಸತ್ತ ದೈವ ನರ್ತಕರು ದೈವ ಕ್ಷೇತ್ರದ ಮೊರೆ ಹೋಗಿದ್ದು ನೊಂದು ದೂರನ್ನ ಕೂಡ ನೀಡಿದ್ದಾರೆ. ದೂರಿಗೆ ದೈವ ಪ್ರತಿಕ್ರಿಯೆ ನೀಡಿದ್ದು, ನನ್ನ ಹೆಸರಲ್ಲಿ ಹಣ ಮಾಡುತ್ತಿರುವವರನ್ನ ನಾನು ನೋಡಿಕೊಳ್ಳುತ್ತೇನೆ, ಹಣವೆಲ್ಲ ಆಸ್ಪತ್ರೆ ಸೇರುವಂತೆ ಮಾಡುತ್ತೇನೆ, ಅಪಚಾರ ಮಾಡಿದವರಿಗೆ ನಾನು ಬುದ್ಧಿ ಕಲಿಸುತ್ತೇನೆ ಅಂತ ಎಚ್ಚರಿಕೆಯನ್ನ ಕೂಡ ನೀಡಿತ್ತು. ಬಜಪೆಯ ಪೇರಾಲದ ಪಿಲ್ಚಂಡಿ ದೈವವು ಹುಚ್ಚು ಕಟ್ಟಿದವರನ್ನ ಹುಚ್ಚು ಹಿಡಿಸುತ್ತೇನೆ ಮತ್ತು ದೈವದ ಹೆಸರಿನಲ್ಲಿ ಮಾಡಿದ ದುಡ್ಡನ್ನ ಆಸ್ಪತ್ರೆಗೆ ಸುರಿಸುತ್ತೇನೆ ಎಂದು ನುಡಿದಿತ್ತು. ಇದರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕ ಚರ್ಚೆ ಕೂಡ ನಡೆಯುತ್ತಿದೆ. ಕೆಲವರು ದೈವದ ನುಡಿ ಬಗ್ಗೆಯೇ ಅಪಹಾಸ ಮಾಡಿಕೊಂಡಿದ್ದಾರೆ. ಕಾಂತಾರ ಸಿನಿಮಾದ ಡೈಲಾಗ್ಗಳನ್ನು ಬಳಸಿಕೊಂಡು ಇದನ್ನ ದೈವ ಹೇಳಿದ್ದ, ದೈವ ನರ್ತಕ ಹೇಳಿದ್ದ ಎಂದು ಪ್ರಶ್ನಿಸುವ ಮೂಲಕ ದೈವದ ವಾಕ್ಯವನ್ನೇ ಅಪಹಾಸ್ಯ ಮಾಡುತ್ತಿರುವುದು ನಿಜಕ್ಕೂ ಬೇಸರದ ಸಂಗತಿ ತಂದಿದೆ. ಯಾಕಂದರೆ ಈ ದೈವದ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಹೆಚ್ಚಾಗಿ ತುಳುನಾಡಿನ ಜನರಿಗೆ ದೈವ ಹಾಗೂ ದೈವ ನರ್ತಕರ ಬಗ್ಗೆ ಗೊತ್ತಿದೆ. ಆದರೆ ದೇಶದ ಇತರ ಭಾಗಗಳಲ್ಲಿ ಈ ದೈವದ ಪ್ರಭಾವ, ಈ ದೈವದ ಶಕ್ತಿ, ಈ ದೈವದ ಪವರ್ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಹೀಗಾಗಿ ಕಂಡವರು ಕಂಡ ಹಾಗೆ ದೈವ ಹೇಳಿದ್ದ, ದೈವ ಮಾಡಿಸಿದ್ದ ಅಂತ ದೈವದ ಹಾಗೆ ಕೂಗುತ್ತಾ ರಸ್ತೆಯಲ್ಲಿ ಜನರನ್ನ ಹ್ಯಾಮರಿಸುತ್ತಿದ್ದಾರೆ ಹಾಗೂ ಅದೇ ಒಂದು ದೊಡ್ಡ ಎಂಟರ್ಟೈನ್ಮೆಂಟ್ ಅಂತ ಭಾವಿಸುತ್ತಿದ್ದಾರೆ. ಕಾಂತಾರ ಅಭಿಮಾನಿಗಳು ರಿಷಬ್ ಶೆಟ್ಟಿ ದೈವದ ಒಪ್ಪಿಗೆ ಪಡೆಯದೆ ಸಿನಿಮಾ ಮಾಡಿದ್ದಾರೆ ಎಂದು ವಾದಿಸುತ್ತಿದ್ದರೆ, ದೈವಾರಾಧಕರು ದೈವದ ಕುರಿತು ಅಪಹಾಸ್ಯ ಮಾಡುವ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ. ಈ ವಿಷಯ ಕರಾವಳಿಯಲ್ಲಿ ಪರ ವಿರೋಧ ಚರ್ಚೆಗಳು ಕೂಡ ಹುಟ್ಟಿಹಾಕಿವೆ. ಕಾಂತಾರ ಚಾಪ್ಟರ್ 1 ಸಿನಿಮಾ ಸಕಾರಾತ್ಮಕ ವಿಷಯಗಳಿಗೆ ಸುದ್ದಿಯಾಗುತ್ತಿದ್ದಂತೆಯೇ ಅಭಿಮಾನಿಗಳ ಅತಿರೇಕದ ವರ್ತನೆಯ ಪರಿಣಾಮ ನಕಾರಾತ್ಮಕ ಸುದ್ದಿಗಳು ಬೆಳಕಿಗೆ ಬರುತ್ತಿವೆ. ಎಷ್ಟೋ ಜನ ಈ ಸಿನಿಮಾವನ್ನ ನೋಡಿ ಖುಷಿ ಪಟ್ಟರೆ, ಇನ್ನಷ್ಟು ಜನ ಈ ಸಿನಿಮಾವನ್ನ ನೋಡಿ ಹುಚ್ಚಾಗಿ ಆಡುತ್ತಿದ್ದಾರೆ. ಅದು ಯಾಕೋ ಗೊತ್ತಿಲ್ಲ, ಅದು ಬೇಕಂತೋ ಗೊತ್ತಿಲ್ಲ, ಸಿನಿಮಾಕ್ಕೆ ಕಳಂಕ ತರಬೇಕಂತೋ ಗೊತ್ತಿಲ್ಲ. ಈ ರೀತಿ ಮಾಡುತ್ತಿರುವವರ ಬಗ್ಗೆ ನಿಜಕ್ಕೂ ದೈವ ತನ್ನದೇ ಆದಂತಹ ದಾರಿಯನ್ನು ಹುಡುಕುತ್ತದೆ, ಅವರಿಗೆ ಶಿಕ್ಷೆಯನ್ನು ನೀಡುತ್ತದೆ ಅಂತ ಕಾಂತಾರ ಚಿತ್ರತಂಡ ಹೇಳಿಕೆಯನ್ನು ಕೊಟ್ಟಿದೆ. ಸಿನಿಮಾ ವೀಕ್ಷಿಸಿ ಮನಸ್ಸಿನಲ್ಲಿ ಭಕ್ತಿ ಭಾವನೆಗಳನ್ನು ತುಂಬಿಕೊಂಡು ಹೊರಬರುವವರು ಒಂದೆಡೆಯಾದರೆ, ಮತ್ತೊಂದೆಡೆ ಅತಿರೇಕದ ವರ್ತನೆಯಿಂದ ದೈವದ ಅನುಕರಣೆ ಮಾಡುತ್ತಿರುವ ಘಟನೆಗಳು, ಅದರ ವಿಡಿಯೋಗಳು ತುಂಬಾನೇ ವೈರಲ್ ಕೂಡ ಆಗುತ್ತಿವೆ. ಕೆಲವರು ಕೇವಲ ವೈರಲ್ಗೋಸ್ಕರನೇ ಈ ಥರ ಆಡುತ್ತಿದ್ದಾರೆ, ಕೆಲವರು ಕೇವಲ ವ್ಯೂಸ್ಗೋಸ್ಕರ ಈ ಥರ ಆಡುತ್ತಿದ್ದಾರೆ ಅನ್ನುವ ಭಾವನೆಗಳು ಕೂಡ ಈಗ ಹೊರಬಂದಿವೆ. ಸಿನಿಮಾ ಅಭಿಮಾನಿಗಳು ಕಂಡಲ್ಲಿ ದೈವದ ಅನುಕರಣೆ ಮಾಡುತ್ತಿರುವುದು ದೈವ ನರ್ತಕರು, ದೈವಾರಾಧಕರು ಹಾಗೂ ತುಳುನಾಡಿನ ಜನತೆಗೆ ಕೆಂಗಣ್ಣಿಗೆ ಗುರಿಯಾಗಿದೆ. ಈ ಬೆಳವಣಿಗೆಯಿಂದ ಬೇಸತ್ತ ದೈವ ನರ್ತಕರು ದೈವ ಕ್ಷೇತ್ರ ಮೊರೆ ಹೋಗಿದ್ದು ದೂರು ಕೂಡ ಈಗ ಎಲ್ಲೆಡೆ ನೀಡಲಾಗುತ್ತಿದೆ. ಹೀಗಾಗಿ ಈಗ ಇದರ ಬಗ್ಗೆ ಒಂದು ವಿಚಾರಣೆ ಕೂಡ ನಡೆಯುತ್ತಿದೆ. ಇನ್ನು ಮುಂದೆ ಎಲ್ಲ ದೇವಸ್ಥಾನಗಳಲ್ಲಿ ಚಿತ್ರೀಕರಣ ನಿಲ್ಲಿಸಿ, ನೀವು ಹೋರಾಟವನ್ನ ಮುಂದುವರಿಸಿ, ನಾನು ನಿಮ್ಮ ಬೆನ್ನ ಹಿಂದೆ ಇದ್ದೇನೆ ಅಂತ ದೈವ ಕೂಡ ಹೇಳಿದೆ. ದೈವವನ್ನ ಅನುಕರಣೆ ಮಾಡುವುದನ್ನ 2022ರಲ್ಲಿ ಮೊದಲ ಕಾಂತಾರ ಸಿನಿಮಾ ಬಿಡುಗಡೆ ಆದಾಗಿನಿಂದ ರಿಷಬ್ ಶೆಟ್ಟಿ ಹೊಂಬಾಳೆ ವಿರೋಧಿಸಿದ್ದು ಈಗಾಗಲೇ ಸಾಕಷ್ಟು ಬಾರಿ ಎಚ್ಚರಿಕೆಯನ್ನು ಕೂಡ ನೀಡಿದೆ. ಇತ್ತೀಚೆಗೆ ಸಹ ಪೋಸ್ಟ್ ಅನ್ನು ಹಂಚಿಕೊಂಡಿದ್ದ ಹೊಂಬಾಳೆ ಫಿಲ್ಮ್ಸ್ ದೈವದ ಅನುಕರಣೆ ಮಾಡುವುದು ಬೇಡ ಎಂದು ಮನವಿ ಮಾಡಿತ್ತು. ಆದರೂ ಇದು ಮುಂದುವರೆದಿರುವ ಹಿನ್ನೆಲೆಯಲ್ಲಿ ಈ ಬಾರಿ ದೈವವೇ ನೇರವಾಗಿ ಎಚ್ಚರಿಕೆಯನ್ನ ನೀಡಿದೆ. ಕಾಂತಾರ ಚಾಪ್ಟರ್ 1 ಸಿನಿಮಾ ದೇಶಾದ್ಯಂತ ಭರ್ಜರಿ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸಿದ್ದು, ಸಿನಿಮಾ ಆರಂಭಕ್ಕೂ ಮುನ್ನವೇ ಚಿತ್ರತಂಡ ಚಿತ್ರದಲ್ಲಿ ಬರುವ ದೈವನರ್ಥವನ್ನ ಅನುಕರಣೆ ಮಾಡುವಂತೆ ಮನವಿ ಮಾಡಿದ್ದರೂ ಇದಕ್ಕೆ ತದ್ವಿರುದ್ಧವಾಗಿ ಘಟನೆಗಳು ನಡೆಯುತ್ತಿವೆ. ಸಿನಿಮಾದಲ್ಲಿ ದೈವದ ಅಂಶಗಳು ಜನರನ್ನ ಹೆಚ್ಚು ಆಕರ್ಷಿಸಿದ್ದು, ಕೆಲವೆಡೆ ಪ್ರೇಕ್ಷಕರು ಭಾವೋದ್ವೇಗವಾಗಿ ಒಳಗಾಗಿ ದೈವನರ್ಥವನ್ನ ಅನುಕರಣೆ ಮಾಡಲು ಹೋಗಿ ಎಡವಟ್ಟನ್ನು ಕೂಡ ಮಾಡಿಕೊಂಡಿದ್ದಾರೆ.
ಈಗ ಇಂತಹದ್ದೇ ಘಟನೆ ಒಂದು ವರದಿಯಾಗಿದ್ದು ದೈವದ ಅನುಕರಣೆ ಮಾಡಿದ ವ್ಯಕ್ತಿಯೊಬ್ಬ ಕ್ಷಮೆ ಕೂಡ ಕೇಳಿದ್ದಾನೆ. ಸಿನಿಮಾ ರಿಲೀಸ್ ಆದ ಬಳಿಕ ವ್ಯಕ್ತಿಯೊಬ್ಬರು ಥಿಯೇಟರ್ ಹೊರಭಾಗ ದೈವ ಬಂದಂತೆ ವರ್ತಿಸಿದ್ದ ಆ ವಿಡಿಯೋ ಕೂಡ ವೈರಲ್ ಆಗಿತ್ತು. ರಿಷಬ್ ಅವರಲ್ಲಿ ದೇವರನ್ನ ನೋಡಿದೆ ಅಂತ ಆತ ಹೇಳಿಕೊಂಡಿದ್ದ. ಈ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಈ ವಿಡಿಯೋ ವ್ಯಾಪಕ ಟೀಕೆ ವಿರೋಧಕ್ಕೆ ಗುರಿಯಾಗಿತ್ತು. ಈ ರೀತಿ ನಡೆದುಕೊಳ್ಳುವುದು ದೈವಕ್ಕೆ ಮಾಡುವ ಅವಮಾನ ಎಂದು ಮಾತುಗಳು ಕೂಡ ಕೇಳಿ ಬಂದಿದ್ದವು. ತಕ್ಷಣವೇ ಎಚ್ಚೆತ್ತುಕೊಂಡ ವ್ಯಕ್ತಿ ಕ್ಷಮೆ ಕೂಡ ಕೇಳಿದ್ದಾನೆ. ಕಳೆದ ಕೆಲವು ದಿನಗಳಿಂದ ನನಗೆ ಮನಸ್ಸಿಗೆ ನೆಮ್ಮದಿ ಇಲ್ಲ, ಹಾಗೆಯೇ ನನಗೆ ಕೆಟ್ಟ ಕೆಟ್ಟ ಕನಸುಗಳು ಬೀಳುತ್ತಿವೆ. ಅಷ್ಟೇ ಅಲ್ಲದೆ ನಾನು ಇತ್ತೀಚೆಗೆ ದಾರಿಯಲ್ಲಿ ಹೋಗುವಾಗ 2 ಬಾರಿ ದುರ್ಘಟನೆ ಆಗುವುದನ್ನ ತಪ್ಪಿ ಹೋಗಿದೆ. ಸ್ವಲ್ಪದರಲ್ಲಿ ನನ್ನ ಜೀವ ಉಳಿದುಕೊಂಡಿದೆ. ಹಾಗೇನಾದರೂ ಆಗಿದ್ದರೆ ನಾನು ಇವತ್ತು ಇಲ್ಲಿ ಇರುತ್ತಿರಲಿಲ್ಲ. ಹೀಗೆಲ್ಲ ಆ ವ್ಯಕ್ತಿ ಮಾತನಾಡಿದ್ದಾರೆ. ನನ್ನ ಹೆಸರು ವೆಂಕಟ್. ಇತ್ತೀಚೆಗೆ ವೈರಲ್ ಆದ ವಿಡಿಯೋನ ನಾನು ಉದ್ದೇಶಪೂರ್ವಕವಾಗಿ ಮಾಡಿಲ್ಲ. ರಿಷಬ್ ಶೆಟ್ಟಿ ಕಾಂತಾರ ಟೀಮ್ ಬಳಿ ಕ್ಷಮೆ ಕೋರುತ್ತೇನೆ. ತುಳುನಾಡಿನ ಜನತೆಗೆ ಕ್ಷಮೆ ಕೇಳುತ್ತೇನೆ. ಆ ಘಟನೆ ಆದಾಗಿನಿಂದ ನೆಮ್ಮದಿ ಶಾಂತಿ ಇಲ್ಲ. ನನ್ನನ್ನು ಕ್ಷಮಿಸಿ ಅಂತ ಆತ ಮನವಿ ಕೂಡ ಮಾಡಿಕೊಂಡಿದ್ದಾನೆ. ಈತನ ವಿಡಿಯೋವನ್ನು ಖಂಡಿಸಿದ ಅನೇಕರು ದೈವಾರಾಧನೆ ಮಾಡಲು ಅವರದ್ದೇ ಆದಂತಹ ಪದ್ಧತಿಗಳಿವೆ, ಆ ಪದ್ಧತಿಗೆ ವಿರುದ್ಧವಾಗಿ ನಡೆದುಕೊಳ್ಳುವುದು ಆ ಆಚರಣೆಗೆ ಮಾಡುವ ಅವಮಾನ ಆಗುತ್ತೆ ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ರೀತಿ ಹುಡುಗಿಯೊಬ್ಬಳು ಸಿನಿಮಾ ನೋಡಿ ದೈವದ ಅನುಕರಣೆ ಮಾಡಲು ಹೋಗಿ ಮಧ್ಯಪ್ರದೇಶದ ಭೂಪಾಲದಲ್ಲಿ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾಳೆ. ಸಿನಿಮಾ ನೋಡಿ ವಾಪಸ್ಸು ಬಂದು ದೈವದ ರೀತಿಯೇ ತಮ್ಮ ಮನೆಯಲ್ಲಿ ಅನುಕರಣೆ ಮಾಡಿದ್ದಾಳೆ. ಆದರೆ ಮುಂದೆ ಅವಳು ಕಾಲೇಜು ಹೋಗುವಾಗ ಅದೇನಾಯ್ತೋ ಗೊತ್ತಿಲ್ಲ, ಇದ್ದಕ್ಕಿದ್ದ ಹಾಗೆ ಅಪಘಾತಕ್ಕೆ ಒಳಗಾಗಿ ಅವಳು ಸಾವನ್ನಪ್ಪಿದ್ದಾಳೆ ಅಂತ ಕುಟುಂಬಸ್ಥರು ಹೇಳಿಕೊಂಡಿದ್ದಾರೆ. ಹೌದು ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾಗಿ ದೈವದ ಅನುಕರಣೆಯನ್ನ ಮಾಡಬೇಡಿ. ಸಿನಿಮಾ ಒಂದು ಎಂಟರ್ಟೈನ್ಮೆಂಟ್ ಆಗಿದೆ, ಅದನ್ನ ಅಲ್ಲಿಗೆ ಬಿಟ್ಟು ಬಿಡಿ. ಅದನ್ನ ಏನಾದರೂ ನೀವು ಮಾಡಲು ಹೋದರೆ ಇಂತಹ ದುರ್ಘಟನೆಗಳು ನಡೆಯೋದು ಸರ್ವೇ ಸಾಮಾನ್ಯ. ಆದಷ್ಟು ಸಿನಿಮಾವನ್ನ ಭಕ್ತಿಪೂರ್ವಕವಾಗಿ ನೋಡಿ ಹಾಗೂ ಮನೆಗೆ ಬನ್ನಿ ಅನ್ನೋದು ನಮ್ಮ ಒಂದು ವಾದ ಕೂಡ. ಕನ್ನಡದಲ್ಲಿ ಇಂಥದೊಂದು ಸಿನಿಮಾ ಬಂದಿದ್ದು ಕನ್ನಡ ಪ್ರೇಕ್ಷಕರಲ್ಲಿ ಹೊಸ ಹುಮ್ಮಸ್ಸನ್ನ ತಂದಿದೆ, ಹೊಸ ಇಂಡಸ್ಟ್ರಿಗೆ ಹೊಸ ಒಂದು ಆಯಾಮವನ್ನ ಕೊಟ್ಟಿದೆ. ಆದಷ್ಟು ಅದನ್ನ ಮೆಚ್ಚಿಕೊಳ್ಳೋಣ ಹಾಗೂ ಸಿನಿಮಾವನ್ನ ಯಶಸ್ವಿಗೊಳಿಸಿ ಕನ್ನಡ ಸಿನಿಮಾಗೆ ಒಂದು ಹೊಸ ಹೆಸರನ್ನ ತರೋಣ ಅನ್ನೋದೇ ನಮ್ಮ ಒಂದು ಹಾರೈಕೆ ಕೂಡ. ನಿಮ್ಮ ಪ್ರಕಾರ ಈ ರೀತಿ ಮಾಡುವುದು ಎಷ್ಟು ಸರಿ ಎಷ್ಟು ಸುಳ್ಳುವುದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇಷ್ಟೆಲ್ಲ ಕಷ್ಟಪಟ್ಟು ಬಂದು ಮಾಡಿ ಹಿಂಗೆಲ್ಲ ಸಕ್ಸಸ್ ಆದಮೇಲೆ ಸತ್ಯಕ್ಕೆ ಬಹಳ ಸಮೀಪವಾಗಿ ನಾವು ಒಂದು ಕೆಲಸವನ್ನು ಮಾಡಿದ್ದೇವೆ ಅಂದ ಮೇಲೂ ಅದನ್ನು ವಿವಾದ ಮಾಡಿದ್ರೆ ಏನನ್ಸತ್ತೆ? ಅವರವರ ಭಾವಕ್ಕೆ ತಕ್ಕಂತೆ ಸರ್. ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದರೆ 30ನೇ ತಾರೀಕು ಆದಮೇಲೆ ನಂದಲ್ಲ ಇದು. ಅಲ್ಲಿವರೆಗೆ ನನ್ನ ಕೆಲಸ, ನನ್ನ ಸಿನಿಮಾ. ಅದಾದಮೇಲೆ ಜನರಿಗೆ ಬಿಟ್ಟಿರುವಂಥದ್ದು. ಜನರು ಮಗು ಹುಟ್ಟಿದ ಮೇಲೆ ನನ್ನ ಜವಾಬ್ದಾರಿ ಅಲ್ಲ ಅಂತ ತಂದೆ ಹೇಳ್ತಾನೇನು? ಸಿನಿಮಾ ನಾನು ಅಂದರೆ ಇನ್ನೇನು ಬದಲಾವಣೆ ಮಾಡೋಕ್ಕಾಗಲ್ಲ. ನಾನು ಹೇಳಕ್ಕೆ ಹೊರಟಿರುವಂಥದ್ದನ್ನ ಹೇಳಾಗಿದೆ. ಓಕೆ, ಮಗುನ ಹುಟ್ಟಿಸಿದ್ದನ್ನು ನೀನು ಬದಲಾವಣೆ ಮಾಡೋಕ್ಕಾಗಲ್ಲ. ಡೆಫಿನೆಟ್ಲಿ ರಿಷಬ್ ಶೆಟ್ಟಿ ಸಿನಿಮಾ ಅಂತ ಹೇಳ್ತಾರೆ, ಅದು ಗೊತ್ತು ಕೂಡ. ಸಿನಿಮಾ ಒಂದು ಸಮಾಜಕ್ಕೆ ಹೋದಾಗ ಸರ್ ಆ ಚರ್ಚೆ ಅವ್ರಿಗೆ ಬಿಟ್ಟಂತ. ಆ ಮಗುವನ್ನು ಡಿಫೆಂಡ್ ಮಾಡೋ ಜವಾಬ್ದಾರಿ ಮೂಲವಾಗಿ ಯಾರ ಹತ್ರ ಇರ್ಬೇಕು ಹಂಗಾರೆ? ಅದು ನನ್ನ ಒಬ್ಬ ರೈಟರ್ ಆಗಿ ನನ್ನ ಇದಲ್ಲ ಸರ್. ಈಗ ನೀವು ಒಬ್ಬರು ಬರಹಗಾರಾಗಿರ್ತೀರ, ನೀವು ಒಂದು ನಾವೆಲ್ನ ಬರಿಬೋದು. ನೀವು ಬರೆದಾದ್ಮೇಲೆ ನೀವು ಎಲ್ಲರ ಮನೆಗೆ ಹೋಗಿ ಚರ್ಚೆಗೆ ಹೋಗ್ತೀರಾ? ಇಲ್ಲ, ಅವರವರು ವಿವೇಚನೆಗೆ ಬಿಟ್ಟಂತೆ ಅವರವರು ಮಾತಾಡ್ಕೊಳ್ತಾ ಹೋಗ್ತಾ ಇರ್ತಾರೆ.